ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳ ದಬ್ಬಾಳಿಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣದ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಂಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಸಂಸದ ನಾಲಿನ್ಕುಮಾರ್ಕಟeel, ಸಮ್ಮಿಶ್ರ ಸರ್ಕಾರ ಗೊಂದಲ ಸೃಷ್ಟಿ ಕೆಲಸ ಮಾಡ್ತಾ ಇದೆ. ರಾಜ್ಯದಲ್ಲಿರುವ ಸಮ್ಮಿಶ್ರ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು. ಇರುವಷ್ಟು ದಿನ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸೀಟನ್ನು ಉಳಿಸಿಕೊಳ್ಳುವ ಅನ್ನುವ ಕಾರಣಕ್ಕೋಸ್ಕರ ಸಾಮಾಜಿಕ ಜಾಲತಾಣದ ಯಾರೆಲ್ಲ ಹೋರಾಟಗಾರರಿದ್ದಾರ ಅವರನ್ನ ಬಂಧಿಸುವಂತ ಹೀನಾಯವಾಗಿರ್ತಕ್ಕಂಥ ಕಾರ್ಯವನ್ನು ಈ ಸರ್ಕಾರ ಮಾಡುತ್ತದೆ. ಇದು ಹಿಂದಿನಿಂದ ಎಮರ್ಜೆನ್ಸಿಯನ್ನ ಮಾಡಿದೆ. ಇದು ತನ್ನ ಸ್ಥಾನದ ಅಧಿಕಾರದ ಉಳಿಗೋಸ್ಕರ ಮಾಡತಕ್ಕಂಥ ಸರ್ಕಾರದ ವರ್ಗ. ಇದೇ ವೇಳೆ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್, ಸಮ್ಮಿಶ್ರ ಸರ್ಕಾರವು ಮಾಧ್ಯಮವೂ ಸೇರಿದಂತೆ ರಾಜ್ಯದ ರಾಜಕೀಯ ಎದುರಾಳಿಗಳನ್ನು ಹತ್ತಿಕ್ಕಲು ಸೇಡಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಆರೋಪಿಸಿದರು. ಆದೇಶದ ಮೇರೆಗೆ ಬಂಧಿಸುವಂತದ್ದು, ಕೇಸು ದಾಖಲಿಸುವಂತದ್ದು, ಈ ರೀತಿಯ ಅನ್ಯಾಯ ಮಾಡುವಂತದ್ದು ನಾವು ಮಾಡ್ತಾ ಇದ್ದೀವಿ. ಬಹಳಷ್ಟು ಜನರು ರಾಜ್ಯ ಸರ್ಕಾರ ಮಾಡ್ತಿರುವಂತ ತಪ್ಪನ್ನ ಸಾಮಾಜಿಕ ಜಾಲತಾಣದಲ್ಲಿ ಆ ತಪ್ಪನ್ನ ಎತ್ತಿ ತೋರಿಸಿದಕ್ಕೆ ಅವರಿಗೆ ಅನ್ಯಾಯವನ್ನು ಮಾಡಿ ಅವರಿಗೆ ಜೈಲು ಹಟ್ಟುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಕೇಳಬೇಕು. ಈ ವೇಳೆ ಬಿಜೆಪಿ ಮುಖಂಡರಾದ ಮೋನಪ್ಪ ಭಂಡಾರಿ, ರವಿಶಂಕರ್ ಮಿಜಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.